ಬಂಟ್ವಾಳ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಮಾರಕಾಸ್ತ್ರವನ್ನ ತೋರಿಸಿ ಕೊಲೆ ಬೆದರಿಕೆ ಹಾಗೂ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ ಹಾಕಿ ಅಪಪ್ರಚಾರ ಯತ್ನ ಮಾಡಲಾಗ್ತಾ ಇದೆ ಎಂದು ಬಜರಂಗ ದಳದ ಬಂಟ್ವಾಳ ಪ್ರಖಂಡ ಆರೋಪಿಸಿದೆ. ಜೂನ್ 7ರಂದು ಸಂಜೆ 6 ಗಂಟೆಗೆ ಹಿಂದೂ ಸಂಘಟನೆ ಕಾರ್ಯಕರ್ತರಾದ ಗಿರೀಶ್ ಹಾಗೂ ಲತೀಶ್ ಇವರು ಅಭಿಷೇಕ್ ಸುವರ್ಣ ಎಂಬವರ ಕಾರಿನಲ್ಲಿ ಹೋಗ್ತಾ ಇದ್ದಾಗ ಅವರ ಕಾರಿಗೆ ಸೈಡ್ ಕೊಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾತಿಗೆ ಮಾತು ಬೆಳೆಸಿದ ರಾಜೇಶ್ ಪೂಜಾರಿ ಬೊಳ್ಳಕಲ್ಲು ಎಂಬಾತ ತನ್ನ ಕಾರಿನಿಂದ ಇಳಿದು ಚೂರಿಯನ್ನ ಹಿಡಿದುಕೊಂಡು ಕೊಲೆ ಯತ್ನಕ್ಕೆ ಮುಂದಾಗಿದ್ದಾನೆ. ಅಲ್ಲದೆ ನಿಮ್ಮನ್ನ ಕೊಲ್ಲದೆ ಬಿಡುವುದಿಲ್ಲ ಎಂದು ಸಾರ್ವಜನಿಕವಾಗಿ ಜೀವ ಬೆದರಿಕೆಯನ್ನ ಹಾಕಿರುವ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಸಂಘಟನೆಯಿಂದ ಬಂಟ್ವಾಳ ವೃತ್ತ ನಿರೀಕ್ಷಕರಿಗೆ ದೂರನ್ನ ನೀಡಲಾಗಿದೆ. ಈ ಹಿಂದೆಯೂ ರಾಜೇಶ್ ಇದೇ ರೀತಿ ಸಂಘಟನೆ ಕಾರ್ಯಕರ್ತರ ವಿರುದ್ಧ ದ್ವೇಷ ಸಾಧಿಸಿಕೊಂಡು ಬರ್ತಾ ಇದ್ದಾನೆ ಎಂದು ಆರೋಪ ಮಾಡಲಾಗಿದೆ.